ಯಕ್ಷ ಚಿಗುರು ಕಲಾ ತಂಡ ಅಡ್ಯಾಲು ಅಜ್ಜಿಲಮುಗಿರು ಇದರ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಪೂಜೆ ಮತ್ತು ನೂತನ ನಾರಾಯಣ ಗುರು ವೇದಿಕೆ ಉದ್ಘಾಟನೆ ನಡೆಯಿತು. ನವೀನ್ ಶಾಂತಿ ಅಡ್ಯಾಲು ಇವರ ಮುಂದಾಳತ್ವದಲ್ಲಿ ಮುನ್ನಡೆಯುತ್ತಿರುವ ಯಕ್ಷ ಚಿಗುರು ಕಲಾ ತಂಡದ ವತಿಯಿಂದ ಸಾಯಿ ಶಾಂತಿ ಕೋಕಲ ಇವರ ಪುರೋಹಿತ್ವದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಪೂಜೆ ಹಾಗೂ ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಮಂಡಳಿ ಇಳಿಯೂರು ಇವರಿಂದ ಭಜನಾ ಸಂಕೀರ್ತನಾ ಕಾರ್ಯಕ್ರಮ ನಡೆಯಿತು. ನಂತರ ನಾರಾಯಣ ಗುರು ವೇದಿಕೆಯ ಉದ್ಘಾಟನಾ ಕಾರ್ಯದಲ್ಲಿ ಪ್ರಶಾಂತ್ ನಾಯ್ಕ್ ಮಾವಿನಕಟ್ಟ, ನಟರಾಜ್ ಪೂಜಾರಿ ಕುಟ್ಟಿಕಲ ಮತ್ತು ಪುರುಷೋತ್ತಮ ಪೂಜಾರಿ ಕಾಯರ್ ಪಲ್ಕೆ ಇವರಿಗೆ ಗೌರವಾರ್ಪಣೆ ನಡೆಯಿತು. ಸಭಾ ವೇದಿಕೆಯಲ್ಲಿ ಪುರುಷೋತ್ತಮ ಪೂಜಾರಿ ಮೊಗ್ಗೆರು ಮಜ್ಜಲು, ಶಿವಪ್ಪ ಪೂಜಾರಿ ಹಠದಡ್ಕ, ಸಾಯಿ ಶಾಂತಿ ಕೋಕಲ, ಲಕ್ಷ್ಮೀನಾರಾಯಣ ನೆಲ್ಲಿಯಪಲ್ಲೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಧರ್ಮ ಕಾರ್ಯರು, ದೇವ ಕಾರ್ಯರು, ಶುಭ ಕಾರ್ಯರು ಮಾತ್ರ ನಡೆದು ಬರ್ತಂದ್ರೆ ಮಾತ್ರ ಆ ಮಣ್ಣು ಪಾವನವರ ಸಾಧ್ಯತೆ ಹೊಂದಿದೆ. ಅವಾಗ ಈ ಅಡ್ಯಾಲದ ನವೀನ ಶಾಂತಿಯರ್ನ ಈ ಪುಣ್ಯದ ಭೂಮಿ ಇನಿ ಪಾವನಾತನೆಂದು ಕೇಂದ್ರಂದ ಅವು ಗುರು ಹಿರಿಯರ್ನ ದೈವ ದೇವಿಯರ್ನ ಅವು ಮನತಾನೆ ಯೂಟ್ಯೂಬ್ ಓಡೆ ಮುಟ್ಟ పోతున్న ಬನ ಅಂತಾರಾಷ್ಟ್ರ ಮಟ್ಟೋಡು ಒಂಜಿ ಯಕ್ಷ ಚಿಗುರು ಅಡ್ಯಾಲು ಪನ್ಪಿನ ಆತ್ ಮೆರುಗು ಪಡೆಯುಂಡ ನವೀನ್ ಶಾಂತಿನ ಏತು ಶ್ರಮ ಉಂಡು ಅವಿಟ್ಟು ಏತು ಒದ್ದಾಡದೇರು